ವಿವಿಧ ಜಿಲ್ಲೆಗಳಿಂದ ಉದ್ಯೋಗ ಅರಸಿಕೊಂಡು ಉಡುಪಿಗೆ ಆಗಮಿಸಿದ ಕಾರ್ಮಿಕರ ಮಕ್ಕಳಿಗಾಗಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ನಗರದ ಚಿಪ್ಪಾಡಿ ಬೀಡಿನ ಗುಡ್ಡೆಯಲ್ಲಿ ನಡೆಯಿತು. ಕಾರ್ಮಿಕರ ಮಕ್ಕಳ ಜೊತೆಗೆ ಸಮಾಜ ಸೇವಕಿ ಸವಿತಾ ಅವರು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿದರು. ಈ ವೇಳೆ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಕಾರ್ಮಿಕರ ಮಕ್ಕಳು ಕುಣಿದು ಕುಪ್ಪಳಿಸಿದರು. ಇದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ನಾನು ಮಾಡಿದ್ದು ಅಂತ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲ. ಈ ವರ್ಷ 75ನೇ ವರ್ಷ ಸ್ವಾತಂತ್ರ್ಯ ಸಿಕ್ಕ ದಿನ ನಾವೆಲ್ಲರೂ ಆಚರಿಸ್ತಿದ್ದೇವೆ. ನಮಗೆಲ್ಲ ತುಂಬ ಹ್ಯಾಪಿ ಆಗಿದೆ. ಆಂಟಿ ಡ್ಯಾನ್ಸ್ ಕ್ರಾಫ್ಟ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಾವಿವತ್ತು ಡ್ಯಾನ್ಸ್ ಮಾಡಿದ್ದೀವಿ, ತುಂಬ ಹ್ಯಾಪಿ ಆಗಿದ್ದೀವಿ. ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಈ ಅಮೃತ ಮಹೋತ್ಸವಕ್ಕೆ ನಾನು ಈ ಮಕ್ಕಳೊಟ್ಟಿಗೆ ಇವತ್ತು ಸಂಭ್ರಮದಿಂದ ಖುಷಿಯಾಗಿ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀನಿ. ತುಂಬ ಹ್ಯಾಪಿಯಾಗಿದ್ದೀನಿ, ತುಂಬ ಸಂತೋಷ ಆಗಿದೆ. ಹಾಗೆ ಈ ಮಕ್ಕಳಿಗೆಲ್ಲ ನಾನು ಈ ಸ್ಕೂಲ್ ಮಕ್ಕಳಿಗೆ ಕ್ರಾಫ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನಾನೇ ಹೇಳ್ಕೊಟ್ಟಿರೋಂತಹ ಸರ ಆಗಿರ್ಬೋದು, ಬಳೆ ಆಗಿರ್ಬೋದು, ಕ್ರಾಫ್ಟ್ ಇದು ಬಾವುಟ ಆಗಿರ್ಬೋದು ನಾನೇ ಮಾಡಿರೋದು ಕೈಯಿಂದ. ಮತ್ತು ಮಕ್ಕಳು ಸಹ ಸಹಾಯ ಮಾಡಿದ್ದಾರೆ. ತುಂಬ ಹ್ಯಾಪಿಯಾಗಿದ್ದೀನಿ. ಇವತ್ತು ಖುಷಿಯಾಗಿದೆ. 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಕೊಂಡಿದ್ದೀವಿ.